ನಮಸ್ಕಾರ ವೀಕ್ಷಕರು, ಇದು ನಮ್ಮ DRP ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ವಿಮಾನ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಂ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ ಇವತ್ತು? ತುಂಬ ಹಳೆಯ ಕಾಲದ್ದು ಒಂದು ಹೆಣ್ಣು ಮಕ್ಕಳು ಹೆರಿಗೆ ಆಗಿ ಒಂದು 16 ದಿನದ ನಂತರ ಕೊಡುವಂಥದ್ದು ಮದ್ದು. ಲೇಹ ಮಾಡ್ತೀನಿ. ಅಂದರೆ ಅದೇ ಯಾವುದು ಅದಕ್ಕೆ ಹೆಸರು? ಅದಕ್ಕೆ ಲೇಹ ದೊಡ್ಡ ದೊಡ್ಡ ಮದ್ದು ಹೇಳೋದಕ್ಕೆ. ಮದ್ದಲ್ಲಿ ಅದು ದೊಡ್ಡ ಮದ್ದು. ಬಾಣಂತಿ ಮದ್ದಲ್ಲಿ ದೊಡ್ಡ ಮದ್ದು. ಅದು ಟೇಸ್ಟ್ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ. ಯಾವುದು ಅದು? ಈ ವಾಲೆ ಬೆಲ್ಲ ಹಾಕಿ ಮಾಡು, ತೆಂಗಿನಕಾಯಿ ಹಾಲು ಹಾಕಿ ವಾಲೆ ಬೆಲ್ಲ ಹಾಕಿ ಮಾಡುವಂಥದ್ದು. ಅದನ್ನು ಸಾಧಾರಣ ಒಂದು ತಿಂಗಳೆಲ್ಲ ಇಟ್ಕೊಳ್ಬೋದು. ಅದು ಕರೆಕ್ಟಾಗಿ ಪಾಕ ಬರಬೇಕು. ಪಾಕ ಬಂದರೆ ಮಾತ್ರ ಇಟ್ಕೊಳ್ಳಾಗ್ತದೆ. ಅರ್ಧ ಪಾಕ ಬಂದರೆ ಹಾಳಾಗ್ತದೆ. ಹೆಣ್ಣು ಮಕ್ಕಳು ಕೊಟ್ಟರೆ ಹೊಟ್ಟೆ ಎಲ್ಲ ಹಾಳಾಗ್ತದೆ. ಕರೆಕ್ಟಾಗಿ ಇನ್ನೊಂದು ಜ್ಯೂಸು ಇದು ಚಿಪ್ಪಡ್ ಜ್ಯೂಸ್. ಓಕೆ, ಅದು ಕೂಡ ಹಳೆಯ ಕಾಲದ್ದು. ಮಧ್ಯಾಹ್ನ ಟೈಮಿಗೆಲ್ಲ ಚಿಪ್ಪಡ್ ಜ್ಯೂಸ್ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದಲ್ಲ? ಓಕೆ, 2 ಡಿಶ್ ಕೂಡ ಹಾಗಾದರೆ ಒಂದು ಆರೋಗ್ಯ ಭರಿತವಾದ ಡಿಶ್ ಅಂತ ಹೇಳ್ಬೋದಲ್ಲ? ಓಕೆ, ಎಡನ್ ಮಾಡಲಿಕ್ಕೆ ಅಡುಗೆ ಹೋಗುವ. ಆಯಿತು. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಲ್ಲ. ಈಗ ಫಸ್ಟಿಗೆ ಯಾವುದು ಬಾಣಂತಿ ಟೈಮಲ್ಲಿ ಮಾಡುವಂಥ ಫುಡ್ಡಾ ಯಾವುದು? ಹೌದು, ಬಾಣಂತಿ ಟೈಮಿಗೆ 16 ದಿನದ ನಂತರ ಇದು ಮಾಡುವಂಥದ್ದು. ಬಾಣಂತಿ ದಿನ 16 ದಿನ ಆಗಬೇಕು. ಇದಕ್ಕೆ ದೊಡ್ಡ ಮದ್ದು ಅಂತ ಹೇಳುದು. ದೊಡ್ಡ ಮದ್ದು 16 ದಿನ ಆದ ನಂತರವೇ ಕೊಡೋದು. ಅದರಿಂದ ಮಿಂಚ ಕೊಡ್ಲಿಕ್ಕಿಲ್ಲ ಇದು. ಓಕೆ, ಹಾಗಾದ್ರೆ ಇವತ್ತು ಸ್ಪೆಷಲ್ ಒಂಥರ ಜೀವಕ್ಕೆ ತಾಕತ್ತು, ತಂಪು ಬರಲಿಕ್ಕೆ, ರಕ್ತ ಶುದ್ಧಿಗೆ ಎಲ್ಲ ನೀರುಳ್ಳೆಲ್ಲ ಹಾಕಿ ಮಾಡುದು. ಹೌದು, ಮತ್ತೆ ನೀವು ಅದು ಬೆಲ್ಲ ಕೂಡ ಯೂಸ್ ಮಾಡಿದ್ರಲ್ಲ, ವಾಲೆ ಬೆಲ್ಲ. ಓಕೆ, ವಾಲೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಇದೆಲ್ಲ ಪಿತ್ತ ಇದ್ರೆ ಹೋಗ್ತದೆ ಈ ಬೆಲ್ಲ. ರಕ್ತ ಶುದ್ಧಿಗೆ ನೀರುಳ್ಳಿ, ಒಲೆ ಬೆಲ್ಲ, ತೆಂಗಿನಕಾಯಿ ಎಲ್ಲ, ಜೀರಿಗೆ, ಕೊತ್ತಂಬರಿ. ಇದು ಮೈನ್ ಆಗಿ ಬಾಣಂತಿ ಟೈಮಲ್ಲೇ ಕೊಡುವಂತ. ಮತ್ತೆ ಹೆಣ್ಣು ಮಕ್ಕಳು ದೊಡ್ಡದಾಗ್ತಾರಲ್ಲ, ಆವಾಗ ಅದನ್ನು ಮಾಡಿಕೊಡ್ಲಿಕ್ಕೆ ಆ ಟೈಮಲ್ಲಿ ಕೂಡ ಮಾಡಿಕೊಡ್ತಾರೆ. ಓಕೆ, ಈಗ ಸ್ಟಾರ್ಟ್ ಮಾಡುವಾಗಾದ್ರೆ ಇದನ್ನು ಹಾಲು ತೆಗಿಬೇಕು. ಓಕೆ, ಹಾಗಾದ್ರೆ ಫಸ್ಟಿಗೆ ನಿಮಗೆ ಮಿಕ್ಸಿ ಬೇಕಲ್ಲ? ಅದು ತೆಂಗಿನಕಾಯಿ ಅಲ್ಲ? ಹಾಕ್ತೇನೆ ಎಲ್ಲ. 2 ಕಪ್ಪಿನಷ್ಟು ಬೇಕಾಗ್ತದಾ? ಅಷ್ಟು ಬೇಕು. ಓಕೆ, ಇದೊಂದು ಅರ್ಧ ಕೆಜಿ ತೆಂಗಿನಕಾಯಿ. ಅರ್ಧ ಕೆಜಿ ತೆಂಗಿನಕಾಯಿ. ಓಕೆ, ಸಾಧಾರಣ ಒಂದು ತೆಂಗಿನಕಾಯಿ ಬೇಕಾಗ್ಬೋದು. ಒಂದು ತೆಂಗಿನಕಾಯಿ ಬೇಕು. ಅಂದರೆ ಈ ಅದಕ್ಕೊಂದು ಕ್ರಮ ಉಂಟು. ಒಂದು ತೆಂಗಿನಕಾಯಿ ಅಂದರೆ 50 ಗ್ರಾಮ್ ಈ ಸಾಮಾನೆಲ್ಲ ಹಾಕಿದರೆ 1.5 ತೆಂಗಿನಕಾಯಿ ಬೇಕು, ದೊಡ್ಡದು. ಇದೆಲ್ಲ 55 ಗ್ರಾಮ್. ಇದು 55 ಗ್ರಾಮ್ ಹಾಕಿದ್ರೆ 3 ಗಡಿ, 3 ಭಾಗ ತೆಂಗಿನಕಾಯಿ, 1.5 ತೆಂಗಿನಕಾಯಿ. 3 ಗಡಿ ಬೇಕು. ಹೌದು, 3 ಗಡಿ ಬೇಕು. ಕರೆಕ್ಟ್ ಆಗಿ ಮೆಜರ್ಮೆಂಟ್. ಈಗ ಮನೆಯಲ್ಲೆಲ್ಲ ನಾವು ಮಾಡೋದಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೋದು ಅಂತ ಅಲ್ಲ, ಮನೆಯಲ್ಲಿ ಮಾಡುವಂಥದ್ದೇ ಅದೇ ಕ್ರಮ ಹೇಳಿದ್ ನಾನು. ಮತ್ತೆ ನೀರುಳ್ಳಿ ಇಷ್ಟಕ್ಕೆ 1/4 ಕೆಜಿ 55 ಗ್ರಾಮಿಗೆ ಒಂದು 3/4 ಕೆಜಿ ನೀರುಳ್ಳಿ ಬೇಕು. 3/4 ಕೆಜಿ ನೀರುಳ್ಳಿ ಬೇಕು. ಓಕೆ, ಈಗ ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಲ್ಲ. ಇದಕ್ಕೆ ಖಾಲಿ ತೆಂಗಿನಕಾಯಿ ನೀರು ಹಾಕಬೇಕಲ್ಲ? ಸಾಕು. ಇಷ್ಟನ್ನು ನಾನೀಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ, ಆಯಿತು. ಒಂದೇ ಸಲ ಹಾಲು ತಗೊಳ್ಳೋದು, ಇನ್ನೊಂದ್ಸಲ ಇನ್ನೊಂದ್ಸಲ ನೀರು ಹಾಲಲ್ಲಿ ಬೇಯಲಿಕ್ಕೆ ಇಟ್ಟಿಗೆ. ಇದು ದಪ್ಪ ಹಾಲು ತೆಗೆದಿಡ್ಬೇಕು. ಓಕೆ, ಹಾಗಾದರೆ ವಾಪಸ್ ಈಗ ಅದನ್ನು ದಪ್ಪ ಹಾಲು ತೆಗೆದುಕೊಂಡು ವಾಪಸ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಳೆ ಕಾಲದಲ್ಲೆಲ್ಲ ತೆಂಗಿನ ಹಾಲು ತೆಗೆಯೋದು, ಮುಂಚಿನ ಕಾಲದಲ್ಲಿ ಬಟ್ಟೆಯಲ್ಲಿ 200 ಗ್ರಾಮ್ಸ್ ಎಲ್ಲ 200 ಗ್ರಾಮ್ಸ್ ಮಾಡೋದು. ಅದಕ್ಕೆ 7 ತೆಂಗಿನಕಾಯಿ ಆಗಬೇಕು. ಹಾಲು ತೆಗಿಬೇಕು 7 ತೆಂಗಿನಕಾಯಿದು. ಓಕೆ, ಹಾಗೆಲ್ಲ ಹಾಲು ತೆಗೆಯೋದು ಹೇಗೆ? ಬಟ್ಟೆಯಲ್ಲಿ 2 ಜನ ಕೂತು ಬಟ್ಟೆಯಲ್ಲೆಲ್ಲ ಹಾಕೆಲ್ಲ ತೆಗಿತಾರೆ. ಮುಂಚಿನವರೆಲ್ಲ ಕಷ್ಟಜೀವಿಗಳೆಲ್ಲ. ಈಗೆಲ್ಲ ಇದೆಲ್ಲ ಬಂದು ಸುಲಭ ಆಗಿದೆ. ಮತ್ತೆ ಚೆನ್ನಾಗಿ ಹಾಲು ಬರುತ್ತೆ ನೋಡಿ, 2 ಜನ ಸೇರಿ ತೆಗೆದ್ರೆ ಉಂಟಲ್ಲ. ಕಡಿಯುವ ಕಲ್ಲು, ದೊಡ್ಡ ಕಡಿಯುವ ಕಲ್ಲು, ಅದಲ್ಲೆಲ್ಲ ಕಡ್ದು ಮಾಡುದು. ಈಗೆಲ್ಲ ಎಲ್ಲನೂ ಸುಲಭ. ಎಲ್ಲವೂ ಸುಲಭ. ಓಕೆ, ಈಗ ತೆಳು ಹಾಲು ಕೂಡ ರೆಡಿ ಆಯ್ತಲ್ಲ? ಆಯ್ತು, ತೆಳು ಹಾಲು ರೆಡಿ ಆಯ್ತು. ಇನ್ನು ಈಗ ಈರುಳ್ಳಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕಾ? ಹೌದು. ಓಕೆ,
ಹಾಲಂತೂ ಈಗ ರೆಡಿ. ಹೌದು, ಹಾಲು ನೀರು ಹಾಲು ಎಲ್ಲ ರೆಡಿ ಆಯಿತು. ಓಕೆ, ಈಗ ನೀರುಳ್ಳಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕಲ್ಲ. ಓಕೆ, ಈರುಳ್ಳಿಯನ್ನು ಇದಕ್ಕೆ ನೀರಾ ಚೂರು ಹಾಕುವ ನೀರು. ಓಕೆ, ನೀರು ಬೇಡ, ಇದೆ ಹಾಕುವ, ಬೇಗ ಆಗ್ತದಲ್ಲ. ಹಾಂ, ನೀವು ತೆಳು ಹಾಳೆ ಹಾಕ್ತೀರಾ? ತೆಳು ಹಾಲು ಹಾಕ್ತೇನೆ. ಓಕೆ ಓಕೆ, ಹಾಂ, ಸಾಕು ಸಾಕು. ಓಕೆ, 1 ಕಪ್ಪಿನಷ್ಟು ಹಾಂ, ಈರುಳ್ಳಿ ರೆಡಿಯಾಗಿದೆ. ಇದಕ್ಕೆ ಹಾಕೊಳ್ಳೋದಾ? ಹಾಕಿ. ಎಸ್, ನೀವು 2 ಕಪ್ಪಿನಷ್ಟು ಈರುಳ್ಳಿ ತಗೊಂಡಿದ್ದೀರಲ್ಲ? ಹೌದು. ಓಕೆ, ಅಂದರೆ ಇದು ಒಂದು 300 ಗ್ರಾಮ್ಸ್ ನೀರುಳ್ಳಿ. ಹಾಂ, 300 ಗ್ರಾಮ್ಸ್. ನೀವು ನೋಡಿ ಗ್ರಾಮ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಾ? ಹೌದು. ಇದು ಈಗ ಸ್ವಲ್ಪ ಬೇಗ ಆಗಬೇಕಲ್ಲ, ಅದಕ್ಕೆ ಗ್ರೈಂಡ್ ಮಾಡಿ. ಹಾಂ, ಬೇಗ. ಓಕೆ, ಓಕೆ, ಆಯ್ತು, ರೆಡಿ ಅಲ್ಲ? ರೆಡಿ. ಎಸ್, ಈರುಳ್ಳಿ ಅಂತ ಈಗ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಬಾಣಲೆ ಕೊಡಿ. ಬಾಣಲೆ ಬೇಕಲ್ಲ, ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಕೊಳ್ಬೇಕಲ್ಲ. ಎಸ್, ನಿಮ್ಮ ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ ಬೆಳಿಗ್ಗೆ ಎಲ್ಲ? ಹೌದು, ಹಾಂ, ನೀವೇ ಮಾಡೋದು. ಓಕೆ, ಹಾಗಾದರೆ ಈಗ ನೀರು ಹಾಲು ಹಾಕ್ತೇನೆ. ಓಕೆ, ಫಸ್ಟಿಗೆ ನೀರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಲ್ಲ? ಹಾಲು ಹಾಕಿದೆ, ನೀರುಳ್ಳಿ ಪೇಸ್ಟ್ ಕೂಡ ಹಾಕ್ತೇನೆ. ಓಕೆ, ಪೇಸ್ಟ್ 2 ಕಪ್ಪಿನಷ್ಟು ಈರುಳ್ಳಿ ಪೇಸ್ಟ್ ಅಲ್ಲ? ಹಾಂ, 300 ಗ್ರಾಮ್ಸಿನಷ್ಟು. ಓಕೆ, ನೀವು ಕಪ್ಪು ಆ ಥರ ಎಲ್ಲ ಇಲ್ಲ, ಗ್ರಾಮ್ಸ್ ಲೆಕ್ಕದಲ್ಲೇ ಹೇಳ್ತೀರಾ. ಓಕೆ, ಸ್ಪೀಡ್ ಇಡುವಲ್ಲ? ಹಾಂ, ಓಕೆ, ಬೇಯಲಿ ಬೇಗ. ಹ್ಞೂ, ಇದು ಸ್ವಲ್ಪ ಇದಾಗಬೇಕು, ಸರಿ ಬೇಯಬೇಕು. ಯಾವುದು? ಸರಿ, ಈರುಳ್ಳಿ ಮತ್ತು ಈರುಳ್ಳಿ, ತೆಂಗಿನ ಹಾಲಲ್ಲ? ಹೌದು, ತೆಂಗಿನ ಹಾಲು ಸರಿ ಬೇಯಬೇಕು. ಬೇರೆ ಏನು ಆ್ಯಡ್ ಮಾಡಲಿಕ್ಕಿಲ್ಲ ಇದಕ್ಕೆ? ಇಲ್ಲ, ಇದು ಸರಿ ಬೆಂದ ಆದ ಮೇಲೆ ಹಾಂ, ಇದು ಸಾಮಾನೆಲ್ಲ ಕಡ್ದದ್ದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಲ್ಲ? ಹೌದು. ಓಕೆ, ಎಸ್ ಮ್ಯಾಮ್, ನೀವು ಹೇಳಿ. ಈಗ ಮನೆಯಲ್ಲಿ ನೀವೇ ಒಲೆ ಉರಿಸೋದು ಅಂತೆಲ್ಲ ಹೇಳಿದ್ರಿ. ಹೌದು. ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ನಾವು ಮನೆಯಲ್ಲಿ ಹಾಂ, ನನ್ನ ಮಗ, ನನ್ನ ಸೊಸೆ, ಹಾಂ, 2 ಮಕ್ಕಳು, 2 ಮಕ್ಕಳು, ಮತ್ತೆ ನನ್ನ ಗಂಡ, ನಾನು. ಓಕೆ, ಹಾಗಾದರೆ ನಿಮ್ಮದೊಂದು ಕೂಡು ಕುಟುಂಬ ಅಂತ ಹೇಳ್ಬೋದಲ್ಲ? ಕೂಡು ಕುಟುಂಬ, ಎಲ್ಲರೊಟ್ಟಿಗೆ ಇದ್ದೀರಲ್ಲ? ಹೌದು. ಓಕೆ, ಹಾಗಾಗಿ ಗಮ್ಮತ್ತಿರುತ್ತೆ ಮನೆಯಲ್ಲಿ ಈ ಥರದ ಏನು ಡಿಶ್ ಎಲ್ಲ ಮಾಡಿದಾಗ. ಅಂದರೆ ಫಂಕ್ಷನ್ ಎಲ್ಲ ಬರುವಾಗ ನಿಮ್ಮ ಕೈ ರುಚಿ, ನಿಮ್ಮ ಸೊಸೆಯವರ ಕೈ ರುಚಿ ಎಲ್ಲರದ್ದು ಇರುತ್ತೆ ಅಂತ. ಎಲ್ಲದಿರುತ್ತೆ. ಓಕೆ, ಈಗ ಮಕ್ಕಳಿಗೆಲ್ಲ ಏನು ಸ್ಪೆಷಲ್ ಆಗಿ ಮಾಡ್ತಿದ್ದೀರಾ ಈಗ? ಸ್ಪೆಷಲ್ ಆಗಿ ಸ್ವೀಟೇ ಜಾಸ್ತಿ ಮಾಡೋದಾ? ಇಲ್ಲ, ಸ್ವೀಟ್ ಮಕ್ಕಳಿಗೆ ತಿನ್ನೋದು ಕಡಿಮೆ. ಇವಾಗ ಮಕ್ಕಳೆಲ್ಲ ಸ್ವೀಟ್ ಎಲ್ಲ ಕಡಿಮೆ ಅಲ್ಲ? ಇಲ್ಲ, ಇದು ಕೋಳಿದೇನು ಒಳ್ಳೇದು, ಕಬಾಬು, ಹಾಂ, ಆ ಥರದ್ದು. ಹೌದು, ಫ್ರೈ ಎಲ್ಲ ಮಾಡಿದರೆ. ಮತ್ತೆ ಫಿಶು, ಎಗ್ಗು, ಈ ಥರದ್ದೇ ನಾನ್ ವೆಜ್ ಜಾಸ್ತಿ ಅದೇ ತಿನ್ನೋದು. ಓಕೆ, ಕುದಿ ಬರ್ತಾ ಉಂಟಲ್ಲ? ಹೌದು. ಓಕೆ, ಇದು ಆಗ್ತಾ ಇರುವಾಗ ಏನಾದರೂ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ಈಗ? ಇಲ್ಲ, ಇದು ಸ್ವಲ್ಪ ಬೇಯಬೇಕು. ಅದ ನಂತರ ಲೇಟ್ ಹೇಳೋದು ಅದಕ್ಕೆ. ಓಕೆ, ಇದು ಈ ಥರದ ಫುಡ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳ್ಳುದು. ಟೈಮ್ ತಾಗ್ತದೆ. ಹೌದು, ಅರ್ಜೆಂಟ್ ಎಲ್ಲ ಆಗ್ಲಿಕ್ಕಿಲ್ಲ, ಅದು ಅರ್ಜೆಂಟ್ ಎಲ್ಲ. ಓಕೆ, ಮುಂಚೆ ಎಲ್ಲ ಒಲೆಯಲ್ಲಿ ಹಾಂ ಮಾಡೋದು ಅದನ್ನು. ಹೌದು ಹೌದು, ಅದು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಸ್ವಲ್ಪ? ಹೌದು, ಹಲ್ವದ ಥರನೇ ಆಗಬೇಕು. ಹಲ್ವಾ ಥರ? ಹೌದು, ಅದೇ ಥರ ಪಾಕ ಬರಬೇಕು, ಸೇಮ್. ಹೌದು ಹೌದು. ಓಕೆ, ಕುದಿ ಬರ್ತಾ ಉಂಟಲ್ಲ? ಮತ್ತೆ ಈ ಎಲ್ಲ ಇಷ್ಟು ಸಾಮಾನೆಲ್ಲ, ಜೀರಿಗೆ, ಕೊತ್ತಂಬರಿ, ಸಾಸಿವೆ, ಗಸಗಸೆ, ಒಳ್ಳೆಮೆಣಸು, ಓಮ ಎಲ್ಲ ತೆಂಗಿನಕಾಯಿಯ ಹಾಲಲ್ಲಿ ಅದನ್ನು ಕಡಿಯುವುದು ಎಲ್ಲವನ್ನು. ಎಲ್ಲ ಕಡ್ದು ಆದ ಮೇಲೆ ಇಲ್ಲಿ ನೀವು ಈಗ ಕೆಲಸ ಈಸಿ ಆಗಲಿ ಅಂತೇಳಿ ನೀವು ಮನೆಯಲ್ಲಿ ರೆಡಿ ಮಾಡಿ ತಂದಿದ್ದೀನಿ. ಓಕೆ, ಇದು ಈಗ ನೀವು ಅಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ರೆಡಿ ಮಾಡಿದ್ದು. ಓಕೆ, ಇದು ಓಮ, ಸಾಸಿವೆ ಅದನ್ನೆಲ್ಲ ಹಾಕಿದ ನಂತರ ಮತ್ತೆ ಗಸಗಸೆ, ಒಳ್ಳೆಮೆಣಸು, ಜೀರಿಗೆ, ಕೊತ್ತಂಬರಿ ಇಷ್ಟನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿದ್ದು. ಅದನ್ನು ಕಡ್ದು ತಂದು ರೆಡಿ ಮಾಡಿದ್ರಲ್ಲ? ಹಾಗಾದ್ರೆ ಇದು ಕುದೀತಾ ಇರಲಿ ಆಲ್ಮೋಸ್ಟ್ ಅದು ರೆಡಿ ಆಗಿದೆ. ಈಗ ಆದರೆ ಇದು ಅದನ್ನೆಲ್ಲ ಹಾಕಿದ ನಂತರ ಸೇಮ್ ಇದು ಕೂಡ ಅದೇ ಥರ ಆಗ್ತದೆ? ಅದೇ ಥರ ಆಗ್ತದೆ. ಅದಕ್ಕೆ ನೀವು ಟೈಮ್ ಜಾಸ್ತಿ ತಗೊಳ್ಳೋದು ಅಂತ ಹೇಳೋದು? ಹೌದು. ಓಕೆ, ಹೌದು. ಇದು ಎಲ್ಲ ಸಾಮಾನೆಲ್ಲ ಒಟ್ಟು ಒಣಗಿಸಿ, ಬಿಸಿಲಲ್ಲಿ ಒಣಗಿಸಿ, ಮತ್ತೆ ತೆಂಗಿನಕಾಯಿ ನೀರು ಹಾಲು ಹಾಕಿ ಕಡಿಯುವುದು. ಅದನ್ನು ಗ್ರೈಂಡ್ ಮಾಡಿ ಕಡಿಯುವುದು. ಮಿಕ್ಸಿಯಲ್ಲೆಲ್ಲ ಕಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಮಿಕ್ಸಿಯಲ್ಲಿ ಕಡಿದ್ರೂ ಅದನ್ನು ಸಾಣಿಸ್ಬೇಕು. ಜಾರಲ್ಲಿ ಸಾಣಿಸಿ ಅದರ ಜರಿಯನ್ನು ತೆಗೆದು ಮತ್ತೆ ಪುನಃ ಮಿಕ್ಸ್ ಮಾಡಬೇಕು. ಗ್ರೈಂಡರಲ್ಲಾದರೆ ನೈಸ್ ಕಡಿಬೇಕು. ಹೌದು, ಕಲ್ಲಲ್ಲಿ ಕಡಿದ್ರೆ ನೈಸ್ ಆಗ್ತದೆ. ನೈಸ್ ಆಗ್ತದೆ. ಅದಕ್ಕೆ ಗ್ರೈಂಡರಲ್ಲಿ ಕಡಿದ್ರೆ ಆಗ್ತದೆ. ಮಿಕ್ಸಿಯಲ್ಲಿ ಅದನ್ನು ಜಾಡಿ ಇಡಬೇಕು, ಕ್ಲೀನ್ ಮಾಡಬೇಕು. ಮತ್ತು
ಆ ಥರ ರೆಡಿ ಮಾಡಿದರೆ ಹೌದು ಮತ್ತೆ ನಮಗೆ ಈ ಥರ ಹಿಟ್ಟಾಗಿ ಚೆನ್ನಾಗಿ ಹಿಟ್ಟಾಗಿ ಚೆನ್ನಾಗಿ ಬರ್ತದೆ. ಓಕೆ, ಇದು ಹಾಕುವಲ್ಲ ಇನ್ನು. ಹಾಂ ಓಕೆ ಓಕೆ, ಆಲ್ಮೋಸ್ಟ್ ರೆಡಿ ಆಯಿತು. ನೀವೀಗ ನಾನು ಅಂದ್ಕೊಂಡೆ ನೀವು ತೆಂಗಿನಕಾಯಿ ಕೂಡ ಹಾಕಿ ಮಿಕ್ಸ್ ಮಾಡಿ ತಂದಿದ್ದೀರಾ ಅಂತ. ಇಲ್ಲ, ಇದು ಇಲ್ಲ, ತೆಂಗಿನಕಾಯಿ ಹಾಕಲಿಲ್ಲ. ಇದೆಲ್ಲ ಸಾಮಾನು ಕಡ್ದದ್ದೇ ಇದಕ್ಕೆ ಹಾಕೋದು. ಓಕೆ ಓಕೆ ಓಕೆ, ಇದು ಸರಿ ಬೇಯಬೇಕು ಈಗ. ಇವಾಗ ನೋಡಿ ನನಗೆ ಸ್ವಲ್ಪ ತಲೆಗೆ ಹೋಗಿತ್ತು ನೋಡಿ. ಹೋಗಿತ್ತಲ್ಲ. ಓಕೆ ಸರಿ, ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಹೌದು. ಇವು ದಪ್ಪ ಹಾಲು ಲಾಸ್ಟಿಗೆ ಹಾಕೊಳ್ಳೋದಾ? ದಪ್ಪ ಹಾಲು ಲಾಸ್ಟಿಗೆ ಹಾಕುವ. ಈಗಲೇ ಹಾಕಿದರೆ ಬೇಯ್ದಿಲ್ಲ, ಇದು ಅದು ಬೇಯ್ದಿಲ್ಲ. ಒಂದು 10 ನಿಮಿಷ ಹೋಗಲಿ. ಓಕೆ, ನಾನು ಅಂದ್ಕೊಂಡೆ ನೀವು ಬೇಯಿಸಿ ಎಲ್ಲ ರೆಡಿ ಮಾಡಿಯೇ ತಂದಿದ್ದೀರಾ ಅಂತ. ಇಲ್ಲ, ಅಷ್ಟು ಸುಲಭ ಅದಕ್ಕೆ ಮಾಡಿ ಕೊಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಅಷ್ಟು ಸುಲಭ ಎಲ್ಲ ಆಗೋದಿಲ್ಲ, ಆಗೋದಿಲ್ಲ. ಓಕೆ, ಅದಕ್ಕೆ ಈಗಿನವರಿಗೆಲ್ಲ ಫಾಸ್ಟ್ ಆಗಬೇಕಲ್ಲ, ಇದು ಕಷ್ಟ ಉಂಟು, ಫಾಸ್ಟ್ ಆಗೋದಿಲ್ಲ ಇದು. ಅದು ಈಗಿನವರಿಗೆ ಫಾಸ್ಟ್ ಆದ ಕಾರಣ ನೋಡಿ ಆರೋಗ್ಯದಲ್ಲೆಲ್ಲ ಸಮಸ್ಯೆ ಬರೋದು. ಫಾಸ್ಟ್ ಅಂದರೆ ಈಗೆಲ್ಲ ಇದನ್ನೇ ಸೇಮ್ ಎಣ್ಣೆಯಲ್ಲೆಲ್ಲ ಬಿಡ್ತಾರೆ. ನೀರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಈ ಸಾಮಾನೆಲ್ಲ ಕಡ್ದನ್ನೆಲ್ಲ ಇದಕ್ಕೆ ಬಣಲೆಗೆ ಬೂಂದಿ ಲಾಡು ಬಿಟ್ಟಾಗೆ ಬಿಡ್ತಾರೆ ಎಣ್ಣೆ. 1 ಲೀಟರ್ ತೆಂಗಿನ ಎಣ್ಣೆ ಇಡುವುದು, ಅದರಲ್ಲಿ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದು. ಮತ್ತೆ ಲಾಸ್ಟಿಗೆ ಅವಲಕ್ಕಿಯನ್ನು ಕೂಡ ಅದೇ ಎಣ್ಣೆಯಲ್ಲಿ ಹುರಿಯುವುದು, ತೆಗೆಯುವುದು, ನೀರುಳ್ಳಿ ಹುರಿಯುವುದು, ತೆಗೆಯುವುದು. ಈಗ ಆ ಸಿಸ್ಟಮ್. ಇದಕ್ಕೆ ಅವಲಕ್ಕಿ ಎಲ್ಲ ಹಾಕಲಿಲ್ಲ. ಆದ ಮೇಲೆ ಇದು ಬೆಲ್ಲ ಪಾಕಕ್ಕೆ ಇಟ್ಟು ಆ ಹುರಿದದನ್ನೆಲ್ಲ ಅದಕ್ಕೆ ಹಾಕಿ ಮಾಡ್ಕೊಳ್ಳೋದಲ್ಲ. ಆದರೆ ಏನೇ ಇದ್ರೂ ಕೂಡ ಈ ಥರದ ಏನು ಡಿಶ್ ಎಲ್ಲ ಮಾಡುವಾಗ ಹಳೆ ಕಾಲದ ಟೈಪಲ್ಲೇ ಮಾಡಿದರೆ ಚೆನ್ನಾಗಿ. ಇದು ಹಳೆ ಕಾಲದ್ದು, ಇದು ಜೀವಕ್ಕೆ ಒಳ್ಳೆ ತಂಪು. ಇದು ಅದು ಹುರಿದದ್ದು ತಂಪು ಆಗೋದಿಲ್ಲ, ಉಷ್ಣದು. ಮತ್ತೆ ಆಲ್ಮೋಸ್ಟ್ ಏನು ಡೀಪ್ ಫ್ರೈ ಮಾಡಿದಾಗ ಅದರ ಅಂಶ ಎಲ್ಲ ಹೋಗಿರುತ್ತೆ, ಹಾಗಾಗಿ ಈ ಥರನೇ ಮಾಡ್ಕೊಳ್ಳೋದು ಬೆಟರ್ ಅಂತ. ಮತ್ತು ನೀವು ಬಿಸಿಲಲ್ಲಿ ಒಣಗಿಸಿ ಅಂತ ಹೇಳಿದ್ರು ನೋಡಿ, ಹಾಗಾಗಿ ನ್ಯಾಚುರಲ್ ಆಗಿ ನಮಗೆ ಸಿಗುತ್ತೆ. ಓಕೆ, ಸ್ವಲ್ಪ ಕುದಿಬೇಕಲ್ಲ ಈಗ. ಓಕೆ, ನೋಡಿ ಕುದಿ ಬರ್ತದೆ ನೋಡಿ. ಈ ಥರ ಮೇಲ್ಗಡೆ ಎಲ್ಲ ನೋಡಿ ಹರಡ್ತದೆ. ಓಕೆ ಓಕೆ, ಸ್ವಲ್ಪ ದಪ್ಪ ಹಾಲು ಹಾಕ್ತೇನೆ. ಹಾಂ ಹಾಂ ಹಾಂ, ಈಗ ದಪ್ಪ ಹಾಲು ಅಷ್ಟೇ ಹಾಕೊಳ್ಳೋದಾ? ಇನ್ನು ಸಾಕಷ್ಟೇ, ಸಾಕಾಗುತ್ತಾ? ತುಪ್ಪ ಹಾಕಿ ಸ್ವಲ್ಪ. ಓಕೆ, ರುಚಿಗೆ ತಕ್ಕಷ್ಟು ತುಪ್ಪ ಅಲ್ಲ, ಕೇಸರಿಯವರ ಶುದ್ಧ ಹಸಿರು ತುಪ್ಪ ಹಾಕ್ತಿದ್ದೀವಿ. ಬೇಕಾಗುತ್ತಾ? ಬೇಕು, ಹಾಕಿ. ಜಾಸ್ತಿ ಬೇಕಾಗುತ್ತಾ? ನೋಡಿ ಅದು ರಟ್ತದೆ ನೋಡಿ ಮೇಲ್ಗಡೆ ಎಲ್ಲ. ಸಾಕು ಸಾಕು ಸಾಕು. ಓಕೆ, ನಾನು ಕೈಗೆ ಬಟ್ಟೆ ಕಟ್ಟಿಕೊಳ್ಳೋದು. ಹಾಂ, ಮನೇಲಾದರೆ ಬಟ್ಟೆ ಕೊಟ್ಟು ಆ ಥರ ಹಾಕೋದಲ್ಲ. ಈಗ ಬೆಲ್ಲ ಹಾಕುವ. ಹಾಂ ಓಕೆ, ವಾಲೆ ಬೆಲ್ಲ ಅಲ್ಲ? ವಾಲೆ ಬೆಲ್ಲ ಹಾಕ್ತೇನೆ. ಓಕೆ, ವಾಲೆ ಬೆಲ್ಲ ಹಾಗೆ ತಿನ್ನಲಿಕ್ಕೆ ಚೆಂದ ಇರುತ್ತೆ ನೋಡಿ ಅಲ್ಲ? 3 ವಾಲೆ ಬೆಲ್ಲ ಬೇಕಾಗುತ್ತಾ? 3 ಬೆಲ್ಲ ಅಲ್ಲ, ಇದು ಸಾಕಾಗುದಿಲ್ಲ ಬೆಲ್ಲ ಇದಕ್ಕೆ. ಓಕೆ ಓಕೆ, ಇನ್ನು ಸ್ವಲ್ಪ ಈ ಬೆಲ್ಲ ಕೂಡ ಹಾಕಬೇಕು. ಹಾಂ ಓಕೆ ಓಕೆ, ಇದಿಷ್ಟು ಈಗ ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ. ಮತ್ತು ಎಷ್ಟು ಸಿಹಿ ಉಂಟು ಅದು ನೋಡಿ, ಕಮ್ಮಿ ಆದರೆ ಪುನಃ ಹಾಕಬೇಕು ಬೆಲ್ಲ. ಹಾಂ ಓಕೆ, ಅಂದರೆ ಸ್ವೀಟ್ ಜಾಸ್ತಿ ಇರುತ್ತೆ ಇದಕ್ಕೆ. ಹೌದು, ಸ್ವೀಟ್ ಜಾಸ್ತಿ ಬೇಕು. ಅದು ನಮ್ಮ ಟೇಸ್ಟಿಗೆ ಎಷ್ಟು ಬೇಕು ನೋಡಿ. ಚೆನ್ನಾಗಿರುತ್ತೆ. ಹೌದು ಹೌದು, ಕೆಲವರಿಗೆ ಕಮ್ಮಿ ಬೇಕಾಗ್ತದೆ, ಕೆಲವರಿಗೆ ಸ್ವಲ್ಪ ಜಾಸ್ತಿ. ಹೌದು, ಬಟ್ ಈ ವಾಲೆ ಬೆಲ್ಲ ಏನು ಆರೋಗ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಬೆಲ್ಲವೇ ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಒಳ್ಳೆಯದು, ಸಕ್ಕರೆಗಿಂತ ಬೆಲ್ಲವೇ ಒಳ್ಳೆಯದು, ಏನು ಸಮಸ್ಯೆ ಬರಲಿಕ್ಕಿಲ್ಲ ಅಂತ ನೋಡಿ. ಸ್ವಲ್ಪ ಬೆಲ್ಲದ ಕಲರ್ ಹಾಗೆ ಬರ್ತಾ ಉಂಟಲ್ಲ? ಬರ್ತಾ ಉಂಟು, ಆಲ್ಮೋಸ್ಟ್ ಕುದೀತಾ ಉಂಟು ಈಗ. ಸೇಮ್ ಏನು ಇನ್ನೂ ತುಂಬ ಇದಾಗಬೇಕಲ್ಲ? ಇನ್ನೂ 1 ಗಂಟೆ, 1 ಗಂಟೆ ಬೇಕು ಇದಕ್ಕೆ. ಹೌದು, ಇವತ್ತಿನ ನಮ್ಮ ಸೂರಜ್ ಅಡುಗೆ ಮನೆಯಲ್ಲಿ ನಾವು ಟೈಮ್ ತಗೊಂಡು ಆರಾಮ್ಸೆ ಇದೊಂದು ನಾವು ತೋರಿಸಿದುಂಟಲ್ಲ, ಎಲ್ಲರೂ ನೋಡಿ, ಎಲ್ಲರಿಗೆ ನೋಡಲಿ. ಹೌದು ಹೌದು, ಈ ಥರದ್ದು ಫುಡ್ಡು ತುಂಬ ರೇರ್ ಮಾಡೋದೆಲ್ಲ, ಹಾಗಾಗಿ ಇದು ನಮ್ಮ ಅಜ್ಜಿ ನಮ್ಮ ಅಮ್ಮನೇ ಕಲಿಸಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ನಮ್ಮ ಅಮ್ಮ ನಮಗೆಲ್ಲ ಇದನ್ನೇ ಮಾಡಿಕೊಟ್ಟಿದ್ದಾರೆ. ನೀವೀಗ ನಮಗೆಲ್ಲರಿಗೂ, ನಮ್ಮ ಮಕ್ಕಳಿಗೆ, ಮುಂದಿನವರಿಗೂ ಕೂಡ ಎಲ್ಲರಿಗೆ ಇದೇ ಕೊಟ್ಟು, ನನ್ನ ಸೊಸೆಗೆ, ನಮ್ಮ ಮಕ್ಕಳಿಗೆ ಎಲ್ಲ. ಇದು ನಮ್ಮ ಮಕ್ಕಳು ಕೂಡ ಇದನ್ನು ನೋಡಲಿ. ಹೌದು, ಇವಾಗಿನ ಜನರೇಷನ್ ಈ ಥರ ಎಲ್ಲ ಮಾಡ್ಕೊಂಡು, ಈಗ ನಮ್ಮ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಇದು. ಹೌದು, ಈಗ ನಾವೆಲ್ಲ ಕಳೆದ ಹೋದ ಬಂದ್ರೆ ಈಗಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಥರ ನಾವು ನಮ್ಮ ಸೂರಜ್ ಅಡುಗೆ ಮನೆಯಲ್ಲಿ ಮಾಡಿದರೆ ಮುಂದಿನವರಿಗೆ ಕೂಡ ಗೊತ್ತಾಗ್ತದೆ ಅಂತಲ್ಲ. ಬೇರೆ ಎಲ್ಲ ಮಾಡ್ತಾರೆ, ಆದರೆ ಇದು ಇಂಥದ್ದೆಲ್ಲ ಇದ್ದಾರೆ ಕೆಲವರು ಮಾಡುವವರು. ಹೌದು ಹೌದು ಹೌದು, ಹಳ್ಳಿ ಸೈಡಲ್ಲೆಲ್ಲ ಇರುತ್ತೆ. ಹೌದು, ಇದ್ದಾರೆ.
ನೋಡಿ ನಾವು ಸ್ಟಾರ್ಟ್ ಮಾಡುವಾಗ ಎಷ್ಟು ಇತ್ತಲ್ಲ, ಹೌದು. ಇವಾಗ ನೋಡಿ ಸ್ವಲ್ಪ ಆಗಿದೆ. ಹಾಂ, ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕಾ? ಇನ್ನೂ ಕಡಿಮೆ ಆಗಬೇಕು. ಅದು ಕುದ್ದು ಉಂಟಲ್ಲ, ಅದು ಕರೆಕ್ಟಾಗಿ ಇದು 1 ತಿಂಗಳಲ್ಲ, ಇನ್ನೂ ಸ್ವಲ್ಪ ಜಾಸ್ತಿನೇ ಇಡ್ಬೋದು ಅಂತ. ಇಲ್ಲ, ಒಂದೇ ತಿಂಗಳು. ಒಂದೇ ತಿಂಗಳಿಗೆ ಅಷ್ಟೇ ಮಾಡೋದು, 1 ತಿಂಗಳಿಗೆ. ಮತ್ತೆ ಬೇರೆ ಎಲ್ಲ ಮದ್ದು ಕೊಡ್ಲಿಕ್ಕೆ ಉಂಟಲ್ಲ, ಇದು ಒಂದೇ ತಿಂಗಳು ತಿಂದು. ಇದು ಕೇವಲ ಬಾಣಂತಿ ಟೈಮಲ್ಲಿ ಮಾತ್ರ ತಿನ್ನೋದು ಅಥವಾ ಬೇರೆ? ಇಲ್ಲ, ಮತ್ತೆ ಹೆಣ್ಣು ಮಕ್ಕಳು ಇದಾಗ್ತಾರಲ್ಲ ಆ ಟೈಮಲ್ಲಿ ಅದು ಹೆಣ್ಣು ಮಕ್ಕಳಿಗೆ ಕೊಡ್ಬೋದು. ಅದು ಹೆಣ್ಣು ಮಕ್ಕಳಿಗೆ ಒಂದು 8 ದಿನ 10 ದಿನ ಆದ ಮೇಲೆ ಕೊಡೋದು. ಆ ಥರ ಕೊಡೋದಲ್ಲ? ಹಾಂ. ಆವಾಗಲೇ ಕೊಡಲಿಕ್ಕಿಲ್ಲ? ಇಲ್ಲ, ಆವಾಗಲೇ ಕೊಡಲಿಕ್ಕಿಲ್ಲ. ನೋಡಿ ಆಲ್ಮೋಸ್ಟ್ ಈಗ ಆಗ್ತಾ ಬಂತು. ಓಕೆ, ಕಲರ್ ಎಲ್ಲ ಚೇಂಜ್ ಆಗಿ ಇದು ತುಪ್ಪ ಎಲ್ಲ ಬಿಡ್ತಾ ಬಂತು. ಹೌದು, ನೋಡಿ ತೆಂಗಿನ ಹಲ್ವಾ ಥರನೇ ಬಂದಿದೆಯಲ್ಲ? ಹೌದು, ಹಲ್ವಾ ಥರ ಕಾಣ್ತಾ ಉಂಟು ನೋಡಿ. ಆವಾಗ ಎಷ್ಟು ಇತ್ತು ನೋಡಿ, ಇವಾಗ ಅಷ್ಟು ಕಡಿಮೆ ಆಗಿದೆ. ಈ ಥರ ಆಗಬೇಕು. ಓಕೆ, ಚೆನ್ನಾಗಿದೆ ನೋಡಿ. ನೋಡುವಾಗಲೇ ಟೇಸ್ಟ್ ಅಂತೂ ಫುಲ್ ಇರ್ಬೋದು ಅಂತ. ಸ್ವಲ್ಪ ತಿಂದರೆ ಸಾಕಾಗ್ಬೋದು ಅಂತಲ್ಲ? ತಿನ್ಬೋದು. ಇದೆಲ್ಲ ಸ್ವಲ್ಪ ತಗೊಳ್ಳೋದು ಅಂತ? ಸ್ವಲ್ಪ ಅಂದರೆ ಒಂದು 5 4 ಸ್ಪೂನ್ ಒಂದೊಂದು ಸಲಕ್ಕೆ, ಬೆಳಿಗ್ಗೆ ಮತ್ತು ಸಂಜೆಗೆ. ಓಕೆ, ಆಫ್ ಮಾಡೋದಾ? ಹಾಂ, ಆಫ್ ಮಾಡಿ ಸಾಕು. ಓಕೆ, ಇನ್ನು ಸರ್ವ್ ಮಾಡ್ಕೊಳ್ಳೋದಲ್ಲ? ಹೌದು. ಎಸ್, ನೋಡಿ ನೀವು ಬಾಳೆ ಎಲೆಲ್ಲ ತಂದು ಟ್ರೆಡಿಷನಲ್ ಆಗಿ ಮಾಡಿದಿರಲ್ಲ. ಎಸ್, ಇದೆಲ್ಲ ಸ್ವಲ್ಪ ಕೂಡ ವೇಸ್ಟ್ ಮಾಡಲಿಕ್ಕಿಲ್ಲಲ್ಲ, ಅಷ್ಟು ಚೆನ್ನಾಗಿದೆ. ಅದೆಲ್ಲ ತಿನ್ನುವಂಥದ್ದೇ, ತುಪ್ಪ ಅಲ್ಲ ಅದು. ಹೌದು. ಓಕೆ, ಬಿಸಿಯಾದ ಬಾಣಂತಿ ಲೇಹ ರೆಡಿಯಾಗಿದೆ. ಓಕೆ, ಈ ಬಾಣಂತಿ ಲೇಹ ಅಲ್ಲ? ಲೇಹ. ಓಕೆ, ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ದೊಡ್ಡವರು ಇದಾಗ್ತಾರಲ್ಲ, ಋತು ಆಗುವಾಗ ಅದನ್ನು ಕೊಡುವಂಥ. ಆಮೇಲೆ ನಾವು ಇದಕ್ಕೆ ಬಾಣಂತಿ ಲೇಹ ಅಂತ ಹೇಳ್ಬೋದು. ಚೆನ್ನಾಗಿದೆ ನೋಡಿ, ಪರಿಮಳ ಅಂತೂ ಏನೆಲ್ಲ ರಕ್ತ ಶುದ್ಧಿಗೆ ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ಬೋದು. ತಾಕತ್ತು ಬರಲಿಕ್ಕೆ ಎಲ್ಲದಕ್ಕೂ ಒಳ್ಳೇದು. ಓಕೆ, ಚೆನ್ನಾಗಿದೆ. ಪರಿಮಳ ಅಂತೂ ಹೇಳಲಿಕ್ಕಿಲ್ಲ. ತುಪ್ಪದಲ್ಲಿ ಮಾಡಿದ್ಕೊಂಡು ಘಮ ಅಂತ ಪರಿಮಳ ಬರ್ತುಂಟು. ಟೇಸ್ಟ್ ಅಂತೂ ಸೂಪರ್ ಇರ್ಬೋದು. ಟೇಸ್ಟ್ ನೋಡೋದಾಗಿದ್ರೆ ಈಗ ಟೇಸ್ಟ್ ಮಾಡಿ. ಓಕೆ, ವಿಮಲ್ ಮ್ಯಾಮ್ ಸಗದಾಗಿರುವಂತಹ ಬಾಣಂತಿ ಲೇಹ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸಗದಾಗಿ ಉಂಟು, ಪರಿಮಳ ಅಂತೂ ಗಮ್ಮದಾಗಿ ಬರ್ತುಂಟು. ಯಾರೆಲ್ಲ ಏನು ಬಾಣಂತಿಯರಿದ್ದರೆ ಅಥವಾ ಈ ಥರದ ಫುಡ್ ರೆಡಿ ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿ ಮಾಡ್ಕೊಳ್ಬೋದು. ಓಕೆ, ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಬಾಣಂತಿ ದೊಡ್ಡ ಲೇಹದ ಮದ್ದು ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕೆಜಿ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಹಾಲು ತೆಗೆದಿಟ್ಟುಕೊಳ್ಳಿ. ತೆಳು ಹಾಗೂ ದಪ್ಪ ಹಾಲನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟುಕೊಳ್ಳಿ. ನಂತರ 300 ಗ್ರಾಮ್ಸ್ ಈರುಳ್ಳಿಯನ್ನು ಸ್ವಲ್ಪ ತೆಂಗಿನ ತೆಳು ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ತೆಂಗಿನ ತೆಳು ಹಾಲಿಗೆ ರುಬ್ಬಿದ ಈರುಳ್ಳಿ ಹಾಕಿ ಬೆರೆಸುತ್ತಾ ಬೇಯಿಸಿ. ಹಾಲು ಸ್ವಲ್ಪ ಆವಿಯಾಗುವವರೆಗೂ ಬೇಯಿಸಿ. ಬಳಿಕ ಜೀರಿಗೆ, ಧನಿಯಾ ಬೀಜ, ಗಸಗಸೆ, ಸಾಸಿವೆ, ಕರಿಮೆಣಸು, ಓಂಕಾಳು ಎಲ್ಲವೂ 50 ಗ್ರಾಂನಷ್ಟು ಹಾಕಿ ತೆಂಗಿನ ಹಾಲಿನಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಈರುಳ್ಳಿ ಪಾಕಕ್ಕೆ ಸೇರಿಸಿ ಬೆರೆಸುತ್ತಾ ಬೇಯಿಸಿ. ಕುದಿ ಬಂದ ನಂತರ ತೆಂಗಿನ ದಪ್ಪ ಹಾಲು, 2 ರಿಂದ 3 ಚಮಚದಷ್ಟು ತುಪ್ಪ, 4 ರಿಂದ 5 ವಾಲೆ ಬೆಲ್ಲ ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ತೇವಾಂಶ ಪೂರ್ತಿ ಆವಿಯಾಗುವವರೆಗೂ ಬೆರೆಸುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಈಗ ಆರೋಗ್ಯಕರವಾದ ಬಾಣಂತಿ ದೊಡ್ಡ ಮದ್ದು ಲೇಹ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.